ಬದುಕು ಎಷ್ಟು ವಿಚಿತ್ರ ಅಂದರೆ ಕೆಲವೊಮ್ಮೆ ನಮ್ಮ ದಿನನಿತ್ಯದ ಅಗತ್ಯತೆಗಳನ್ನು ಪೂರೈಸಲು ನಮ್ಮಲ್ಲಿ ಶಕ್ತಿ ಇರದೆ ಪರದಾಡುವ ಸನ್ನಿವೇಶಗಳು ಎದುರಾಗುತ್ತವೆ. ಅಂತಹದೇ ಸ್ಥಿತಿಯನ್ನು ಇಲ್ಲೊಂದು ಬಡ ಕುಟುಂಬ ಎದುರಿಸುತ್ತಿದೆ. ಬೆಳ್ತಂಗಡಿಯ ಆಲದಂಗಡಿಯ ಬಳಂಗದೂರು ಗ್ರಾಮದ ಮಡಿಂಜಿಮಾರ್ ಎಂಬಲ್ಲಿ 80ರ ಇಳಿಹರೆಯದಲ್ಲಿರುವ ಅಣ್ಣ ತಂಗಿ ವಾಸವಾಗಿದ್ದು ದುಡಿದು ತಿನ್ನುವ ಶಕ್ತಿಯನ್ನು ಕಳೆದುಕೊಂಡಿರುವ ಅವರು ಕಷ್ಟದ ಜೀವನವನ್ನು ಎದುರಿಸುತ್ತಿದ್ದಾರೆ. ಒಂದು ಹೊತ್ತಿನ ಕೂಲಿಗೂ ತತ್ವಾರವಾಗಿದೆ. ಕಾಡಿನ ಮಧ್ಯೆ ಇದ್ದೋ ಅಥವಾ ನಾಳೆ ಬೀಳಬಹುದಾದ ಮನೆಯಲ್ಲಿ ವಾಸವಿರುವ ಅವರಿಗೆ ಯಾವುದೇ ವಿದ್ಯುತ್ ವ್ಯವಸ್ಥೆಯಾಗಲಿ ನೀರಿನ ವ್ಯವಸ್ಥೆಯಾಗಲಿ ಇಲ್ಲ. ಜೊತೆಗೆ ಉಡುವ ಬಟ್ಟೆಗೂ ಪರದಾಡುವ ಪರಿಸ್ಥಿತಿ ಇವರದ್ದಾಗಿದೆ. ಸದ್ಯ ಸಾವು ಬದುಕಿನ ಮಧ್ಯೆ ಜೀವನ ಸಾಗಿಸುತ್ತಿರುವ ಇವರಿಗೆ ಪ್ರತಿನಿತ್ಯ ಶಿವಣ್ಣ ಎಂಬುವರು ಊಟದ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ಹೀಗಾಗಿ ಈ ಹಿರಿಯ 2 ಜೀವಗಳ ಕಷ್ಟಕ್ಕೆ ಸ್ಥಳೀಯ ಪ್ರತಿನಿಧಿಗಳು, ಸ್ಥಳೀಯ ಶಾಸಕರು ಹಾಗೂ ಊರಿನ ಸಂಘ ಸಂಸ್ಥೆಗಳು ಇವರ ಕಷ್ಟಕ್ಕೆ ನೆರವಾಗಬೇಕಾಗಿದೆ. ಇವರಿಗೆ ನೆರವಾಗುವ ದಾನಿಗಳು ಪ್ರಜ್ವಲ್ ಎಂಬವರ ಕರ್ನಾಟಕ ಬ್ಯಾಂಕ್ ಆಲದಂಗಡಿ ಶಾಖೆಯ ಖಾತೆ ಸಂಖ್ಯೆ 0115001001523901, IFSC ಸಂಖ್ಯೆ KARB 000015 ಅಥವಾ ದೂರವಾಣಿ ಸಂಖ್ಯೆ 8749085168ಗೆ ಗೂಗಲ್ ಪೇ ಮೂಲಕ ಹಣ ವರ್ಗಾಯಿಸಲು ಕೋರಲಾಗಿದೆ.